ರಕ್ಷಾಬಂಧನದ ಅಂಗವಾದ ಬುಧವಾರ ಕಿನ್ಯ ಕೇಶವ ಶಿಶು ಮಂದಿರದ ಮಾತೃ ಮಂಡಳದ ಸದಸ್ಯರು ಉಳ್ಳಾಲ ಆರಕ್ಷಕ ಠಾಣೆಗೆ ಹೋದು ಆರಕ್ಷಕರಿಗೆ ರಕ್ಷಣೆ ಕಟ್ಟಿಯರು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಕಿನ್ಯ ಶಿಶು ಮಂದಿರದ ಮಾತೆಯರು ಎಲ್ಲ ಬಂದು ನಮ್ಮ ಪೊಲೀಸ್ ಠಾಣೆಗೆ ಬಂದು ಒಂದು ಅಣ್ಣ ತಂಗಿಯರ ಬಾಂಧವ್ಯದ ನಿಮಿತ್ತ ಇವತ್ತು ಠಾಣೆಗೆ ಬಂದು ನಮಗೆಲ್ಲರಿಗೂ ರಾಖಿಯನ್ನು ಕಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಇದೊಂದು ಪವಿತ್ರವಾದ ಹಬ್ಬ, ಒಂದು ಅಕ್ಕ ಅಣ್ಣ ತಂಗಿಯರು ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ನಮ್ಮ ದೇಶದ ಹಬ್ಬ. ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಈ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಮಹಿಳೆಯರು ಈ ರೀತಿ ಬಂದು ನಮಗೆಲ್ಲ ರಾಖಿ ಕಟ್ಟಿ ಒಂದು ರಕ್ಷಣೆಯನ್ನು ಕೋರಿದ್ದಾರೆ. ಇಂಥ ಹಬ್ಬ ಹರಿದಿನಗಳನ್ನು ಈ ರೀತಿ ಈ ಪದ್ಧತಿಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ಪೊರ್ತು ಪಾತೇರ್ನ ಮಾತೃ ಮಂಡಳಿದ ಪದಾಧಿಕಾರಿ ಶೋಭಾ ಕೇಶವ ಕಜೆ ಪ್ರತಿ ವರ್ಷ ರಕ್ಷಾಬಂಧನದಾನಿ ಪೊಲೀಸ್ ಠಾಣೆದ ಅಧಿಕಾರಿಗಳಿಗೆ ಬೊಕ್ಕ ಸಿಬ್ಬಂದಿಗಳಿಗೆ ರಕ್ಷೆ ಕಟ್ಟದು ರಕ್ಷೆ ಯಾಚಿಸ ಒಂದು ಬರಂದುಲ ಪಣ ತೆರಿಪಾಯರು. ರಕ್ಷಾಬಂಧನ ಸೋದರ ಸೋದರಿಯರ ಹಬ್ಬ. ಸೋದರಿಯರು ನಿರ್ಮಲ ಪ್ರೇಮದ ಸಂಕೇತವಾಗಿ ಸೋದರರಿಗೆ ರಕ್ಷೆಯನ್ನು ಕಟ್ಟುವುದು ನಮ್ಮ ದೇಶದೇ ಆದ ಸಂಸ್ಕೃತಿ. ತಮ್ಮ ರಕ್ಷಣೆಯನ್ನು ಕೋರಿ ಅಪರಿಚಿತ ಪುರುಷರಿಗೆ ರಕ್ಷೆಯನ್ನು ಕಟ್ಟಿ ಸೋದರ ಸಂದೇಶವನ್ನು ಸಾರುವ ಅನೇಕ ಉದಾಹರಣೆಗಳನ್ನು ನಮ್ಮ ಪುರಾಣ ಮತ್ತು ಇತಿಹಾಸಗಳಲ್ಲಿ ಕಾಣಬಹುದು. ಸಚೀದೇವಿಯು ತನ್ನ ಪತಿಯಾದ ದೇವೇಂದ್ರನಿಗೆ ಜಯಪ್ರಾಪ್ತಿಯಾಗಲೆಂದು ಆಶಿಸಿ ದೇವೇಂದ್ರನಿಗೆ ರಕ್ಷೆಯನ್ನು ಕಟ್ಟಿ ಆರತಿ ಬೆಳಗಿ ಬೀಳ್ಕೊಡುತ್ತಾಳೆ. ಹಾಗೆಯೇ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಒಮ್ಮೆ ದ್ರೌಪದಿಯ ಮನೆಗೆ ಹೋಗುತ್ತಾರೆ. ಹೋಗುವಾಗ ಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸುರಿಯುತ್ತಿರುತ್ತದೆ. ಇದನ್ನು ನೋಡಿ ಸತ್ಯಭಾಮೆ ಅಯ್ಯೋ ರಕ್ತ ಎಂದು ಕೂಗಿ ಸುಮ್ಮನೆ ನಿಲ್ಲುತ್ತಾಳೆ. ಆದರೆ ದ್ರೌಪದಿ ತಾನು ಹುಟ್ಟಿರುವ ಜರಿಸೀರೆಯ ಸೆರಗನ್ನು ಹರಿದು ಕೃಷ್ಣನ ಗಾಯಕ್ಕೆ ಕಟ್ಟಿ ರಕ್ತ ಸುರಿಯುವುದನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾಳೆ. ಈ ಘಟನೆ ನಡೆದ ದಿನ ಶ್ರಾವಣ ಹುಣ್ಣಿಮೆಯಾಗಿದ್ದು ನಿನ್ನ ಕಷ್ಟಕಾಲ ಸೀರೆಯ ಸೆರಗೆ ರಕ್ಷಾಬಂಧನದ ಸಂಕೇತ ಎಂದನು ಶ್ರೀಕೃಷ್ಣ. ನಿನ್ನ ಕಷ್ಟಕಾಲದಲ್ಲಿ ನಿನ್ನನ್ನು ಕಾಪಾಡುವ ಹೊಣೆ ನನ್ನದು ಎಂದನು ಶ್ರೀಕೃಷ್ಣ. ಅದರಂತೆ ದ್ರೌಪದಿಯ ವಸ್ತ್ರಾಪರಣ ಸಂದರ್ಭದಲ್ಲಿ ದ್ರೌಪದಿಗೆ ಅಕ್ಷಯ ಸೀರೆಯನ್ನು ದಯಪಾಲಿಸಿ ಆಕೆಯನ್ನು ಸಂರಕ್ಷಿಸುತ್ತಾಳೆ. ಅಂದಿನಿಂದ ಉತ್ತರ ಭಾರತದಲ್ಲಿ ರಕ್ಷಾಬಂಧನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲ್ಪಡುತ್ತಿದೆ. ಇದನ್ನು ರಾಖಿ ಪೂರ್ಣಿಮೆ ಎಂದು ಸಹ ಕರೆಯುತ್ತಾರೆ. ನಾವು ಕೇಶವ ಶಿಶು ಮಂದಿರ ಕಿನ್ಯ ಇಲ್ಲಿಯ ಮಾತೃಮಂಡಳಿ ಸದಸ್ಯರು ವರ್ಷಂಪಂತಿ ನಡೆಯುವ ರಕ್ಷಾಬಂಧನ ಹಬ್ಬವನ್ನು ಉಳ್ಳಾಲ ಆರಕ್ಷಕ ಠಾಣೆಗೆ ಬಂದು ಎಲ್ಲ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಆರತಿ ಬೆಳಗಿ ರಕ್ಷೆಯನ್ನು ಕಟ್ಟಿರುತ್ತೇವೆ. ಅವರ ರಕ್ಷಣೆ ನಮಗೂ ಬೇಕು ಎಂದು ಅವರಲ್ಲಿ ಕೇಳುತ್ತಾ ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಕೇಳುತ್ತಾ ಸಮಸ್ತ ಜನಕ್ಕೆ ರಕ್ಷಾಬಂಧನದ ಶುಭಾಶಯಗಳು.
ಇವತ್ತು ನಮ್ಮ ಶೈಲೇಶ್ ತಲಪಾಡಿ ಇವರು ಕೂಡ ನಮ್ಮೊಟ್ಟಿಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರು ತಲಪಾಡಿ ಗ್ರಾಮ ಪಂಚಾಯತಿನ ಮೆಂಬರ್ ಆಗಿ ಇರ್ತಾರೆ. ಮಾತೃಮಂಡಲದ ರಾಜೇಶ್ವರಿ ಪುಷ್ಪರಾಜ್ ಪಿಲಿಕೂರು, ಜಯಂತಿ ಹರೀಶ್ ಪಿಲಿಕೂರು, ಭವಿತಾ ರವಿ ಕನಕಮುಗೇರ್, ವೇದಾವತಿ ಯಾದವ್ ಕೊಂಡಾಣ, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಶೈಲೇಶ್, ಉಳ್ಳಾಲ ಠಾಣಾ ನಿರೀಕ್ಷಕರು ಸಂದೀಪ್ ಜಿ, ಉಪ ನಿರೀಕ್ಷಕರು ಧನ್ರಾಜ್, ಎಎಸ್ಐ ಶೇಖರ್ ಗಟ್ಟಿ, ಸುನಿಲ್ ಕುಮಾರ್, ವಿಶ್ವನಾಥ್, ಫಾತಿಮಾ, ಲಕ್ಷ್ಮಿ, ಪೂರ್ಣಿಮಾ, ಭಾಗ್ಯ, ಹೆಡ್ ಕಾನ್ಸ್ಟೇಬಲ್ ಸತೀಶ್ ಕೆ, ವೀಣಾ ಡಿಸೋಜಾ ಈ ಪೊರ್ತೋಟುಗೆತ್ತೇರು.